ಗಣಪತಿ ಸರ್ವ ಸಿದ್ಧಿಪ್ರದ ಸರ್ವ ವಿಘ್ನ ಚಿತ್ತಿ ಮಗನ ಪಡೆಯಳು ಪಾರ್ವತಿ ಚಿತ್ತಿ ಮಗನ ಪಡೆಯಳು ಪಾರ್ವತಿ ಅಂಚಿತ್ತಿ ಬಾಲಗ ತುಂಬುದ ಆರತಿ ಅಂಚಿತ್ತಿ ಬಾಲಗ ತುಂಬುದ ಆರತಿ ಚಿತ್ತಿ ಮಗನ ಪಡೆಯಳು ಪಾರ್ವತಿ ಚಿತ್ತಿ ಮಗನ ಪಡೆಯಳು ಪಾರ್ವತಿ ಮೋನೆ ಗುರಿಗೆದ ಬಂದಿಗೆ ಮರಿತಾ ಕಟ್ಟೆಗೆ ಮೆಂಗುನ ಕೇಳ್ಯ ಪಿಲಿ ಪಿಲಿ ಕಣ್ಣಗೆ ಮಿಂಗುನ ಕೇಳ್ಯ ಪಿಲಿ ಪಿಲಿ ಕಣ್ಣಗೆ ತಪ್ಪೆದ ಲೆಕ್ಕಿ ತಟಪಟಕೆ ಬೀಗೆ ಎಂಚಿತ್ತಿ ಮಗನ ಪಡೆಯಳು ಗಲ್ಪದಾಯಿ ಅಗಿಗೆರೆ ಮಾತ್ರ ಒಂಜೇ ದಾಡೆಗೆ ಏತಲ ತಿಂಪಿನ ಅಂಗಲ್ಪದಾಯಿ ಅಗಿಗೆರೆ ಮಾತ್ರ ಒಂಜೇ ದಾಯಿ ಎಂಚಿತ್ತಿ ಮಗನ ಪಡೆಯಳು ಚಿತ್ತಿ ಮಗನ ಪಡೆಯಳು ಪಾರ್ವತಿ ಬ್ರಹ್ಮಚಾರಿಗೆ ಎಲ್ಲೆ ಮದಿಮೆಗೆ ಬುದ್ಧಿಲ ಸಿದ್ಧಿಲ ಕಾತೊಂದುಲ್ಲೆರಿಗೆ ಈ ಬ್ರಹ್ಮಚಾರಿಗೆ ಎಲ್ಲೆ ಮದಿಮೆಗೆ ಬುದ್ಧಿಲ ಸಿದ್ಧಿಲ ಗಣಕುಲೆ ಪುಂಡುಗೆ ಎಂಚಿತ್ತಿ ಮಗನ ಪಡೆಯಳು ಪಾರ್ವತಿ ಅಂಚಿತ್ತಿ ಬಾಲೆಗ ತುಂಬುದಾರತಿ ಎಂಚಿತ್ತಿ ಮಗನ ಪಡೆಯಳು ಪಾರ್ವತಿ
ಮಲ್ತು ಬೂಡು ಬೇಗೆ ಸೋಕಿ ತುಂಡ ವಿಘ್ನೋನೋ ತಟ್ಟು ಪಾರಾವೆಗೆ ಓಡಾಡವೇ ದೂರ ಮಲ್ತು ಬೂಡು ಬೇಗೆ ಸುಗಿ ತುಂಡ ವಿಘ್ನೋನೋ ತಟ್ಟು ಪಾರಾವೆಗೆ ಶಿವ ಪಾರ್ವತಿಯರೇ ಮೋಕೆದ ಮಗೆಗೆ ಶಿವ ಪಾರ್ವತಿಯರೇ ಮೋಕೆದ ಮಗೆಗೆ ಭಕ್ತರೆ ಗೋಲಿ ಪೂನ ಬಾಳೆ ಮನಸ್ಸಿಗೆ ಹೆಂಚಿತ್ತಿ ಮಗನ ಪಡೆಯಳು ಪಾರ್ವತಿ ಅಂಚಿತ್ತಿ ಬಾಲೆ ತುಂಬುದ ಆರತಿ ಹೆಂಚಿತ್ತಿ ಮಗನ ಪಡೆಯಳು ಪಾರ್ವತಿ ಅಂಚಿತ್ತಿ ಬಾಲೆಗೆ ಗಣಪತಿಗೆ ಪಾರ್ವತಿ ಮಗಗೆ ಗಣಪತಿಗೆ 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 जपो जल्पशिल्पम् सकलमपि मुद्राविरचना गतिप्रादक्षिण्यक्रमणमशनाध्याहुत विधि प्रणाम सर्वेश सुखमखिल मात्रार्पण दृशा सपर्यापर्यायस्तव भवतु यन्मे विलसितम् ಜಗದಂಬೆ ನಿನ್ನಡಿಗೆ ಶರಣ
राजकुमारी भवानी मंगय कृपया दुरित निवारी पर्वत राजकुमारी भवानी मंगय कृपया मम दुरितानि नारणी नारणी पूरणि कारणि त्रिपुर सुंदरी देवी भवानी नारणी नारणी पूरणि कारणि खाते भी राम कहो खेलते भी राम कहो सोते भी राम कहो राम कहो राम कहो खाते भी राम कहो पीते भी राम कहो सोते भी राम कहो राम 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 खाते भी राम कहो पीते भी राम कहो सोते भी राम कहो राम 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 खाते भी राम कहो पीते भी राम कहो सोते भी राम कहो राम 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 खाते भी राम कहो पीते भी राम कहो पीते भी राम कहो राम 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 उठते भी राम कहो फिरते भी राम कहो गिरते भी राम कहो राम 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 उठते भी राम कहो फिरते भी राम कहो गिरते भी राम कहो राम 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 पढ़ते भी राम कहो लिखते भी राम कहो सुनते भी राम कहो राम 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 पढ़ते भी राम कहो लिखते भी राम कहो सुनते भी राम कहो राम 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 राम
ಪರಿ ಪರಿ ಶಾಸ್ತ್ರವ ಓದಿದರೆ ವ್ಯರ್ಥವಾಯಿತು ಭಕುತಿ ಗುರುವಿನ ಗುಲಾಮ ಆಗುವ ತನಕ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮ ಆಗುವ ತನಕ ದೊರೆಯದಣ್ಣ ಮುಕುತಿ. ಪರಿ ಪರಿ ಶಾಸ್ತ್ರವ ಓದಿದರೇನು ಪರಿ ಪರಿ ಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಬದುಕಿ. ಗುರುವಿನ ಗುಲಾಮ ಆಗುವ ತನಕ ದೊರೆಯದಣ್ಣ ಮುಕುತಿ. ಮುಕುತಿ ದೊರೆಯದಣ್ಣ ಮುಕುತಿ. ಗುರುವಿನ ಗುಲಾಮ ಆಗುವ ತನಕ ದೊರೆಯದಣ್ಣ ಮುಕುತಿ. ದೊರೆಯದಣ್ಣ ಮುಕುತಿ. ಕೊರಳೊಳು ಮಾಲೆಯ ಧರಿಸಿದರೇನು ಬೆರಳೊಳು ಜಪಮಣಿ ಎಣಿಸಿದರೇನು. ಕೊರಳೊಳು ಮಾಲೆಯ ಧರಿಸಿದರೇನು ಬೆರಳೊಳು ಜಪಮಣಿ ಎಣಿಸಿದರೇನು. ಮರುಳನಾಗಿನ ಶರೀರಕ್ಕೆ ಬೂದಿಯ ಮರುಳನಾಗಿತ ಶರೀರಕ್ಕೆ ಬೂದಿಯ ಒರೆಸಿಕೊಂಡು ತಿರುಗಿದರೇನು. ಒರೆಸಿಕೊಂಡು
ತಿರುಗಿದರೇನು ಗುರುವಿನ ಗುಲಾಮ ಆಗುವ ತನಕ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ. ಸೇರಿಕೊಂಡು ಮುಕ್ತಿ ಪಡೆಯುವ ತನಕ ಗುರುವಿನ ಗುಲಾಮ ಆಗುವ ತನಕ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ. ಪರಿಶಾಸ್ತ್ರವ ಓದಿದರೇನು ಪರಿಶಾಸ್ತ್ರವ ಓದಿದರೇನು ವ್ಯರ್ಥವಾಯಿತು ಭಕುತಿ ವ್ಯರ್ಥವಾಯಿತು ಭಕುತಿ. ಗುರುವಿನ ಗುಲಾಮ ಆಗುವ ತನಕ ಗುರುವಿನ ಗುಲಾಮ ಆಗುವ ತನಕ ದೊರೆಯದಣ್ಣ ಮುಕುತಿ ಮುಕುತಿ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ ದೊರೆಯದಣ್ಣ ಮುಕುತಿ.
ನೀನಿಟ್ಟವರವಲ್ಲವೇ ಓ ಸ್ವಾಮಿ ಹೂವು ಹಣ್ಣುಗಳು ನೀನಿಟ್ಟವರವಲ್ಲವೇ ಅಯ್ಯಪ್ಪ ಈ ಹೂವು ಹಣ್ಣುಗಳು ಈ ಭೂಮಿ ಈ ಬಾನು ಈ ದೇಹ ಈ ಪ್ರಾಣ ಎಲ್ಲವೂ ನಿನದಲ್ಲವೇ ಈ ಭೂಮಿ ಈ ಬಾನು ಈ ದೇಹ ಈ ಪ್ರಾಣ ಎಲ್ಲವೂ ನಿನದಲ್ಲವೇ ಸ್ವಾಮಿ ನೀನಿಟ್ಟವರವಲ್ಲವೇ ಅಯ್ಯಪ್ಪ ಈ ಹೂವು ಹಣ್ಣುಗಳು ನೀನಿಟ್ಟವರವಲ್ಲವೇ ಓ ಸ್ವಾಮಿ ಈ ಹೂವು ಹಣ್ಣುಗಳು ಗಿಳಿಯ ಕೋಗಿಲೆಗಳ ಸ್ವರವೆಲ್ಲ ನಿನ್ನದು ಪಂಚವಾದ್ಯ ಮೇಳ ಲಯವೆಲ್ಲ ನಿನ್ನದು ಗಿಳಿಯ ಕೋಗಿಲೆಗಳ ಸ್ವರವೆಲ್ಲ ನಿನ್ನದು ಪಂಚವಾದ್ಯ ಮೇಳ ಲಯವೆಲ್ಲ ನಿನ್ನದು ಈ ರಾಗ ಈ ತಾಳ ಈ ಹಾಡು ಈ ಇಂಪು ಎಲ್ಲವೂ ನಿನ್ನದಲ್ಲವೇ ಮಿನುಗುವ ಚುಕ್ಕೆಯ ಹೊಳಪೆಲ್ಲ ನಿನ್ನದು ಕಾಮನ ಬಿಲ್ಲಿನ ಬಣ್ಣವು ನಿನ್ನದು ಮಿನುಗುವ ಚುಕ್ಕೆಯ ಹೊಳಪೆಲ್ಲ ನಿನ್ನದು ಕಾಮನ ಬಿಲ್ಲಿನ ಬಣ್ಣ
ಚಂದ್ರ ಈ ರಾತ್ರಿ ಈ ಹಗಲು ಎಲ್ಲವೂ ನಿನದಲ್ಲವೇ. ಆ ಸೂರ್ಯ ಚಂದ್ರ ಈ ರಾತ್ರಿ ಈ ಹಗಲು ಎಲ್ಲವೂ ನಿನದಲ್ಲವೇ. ಅಯ್ಯಪ್ಪ ಎಲ್ಲವೂ ನಿನದಲ್ಲವೇ. ನೀನಿಟ್ಟವರವಲ್ಲವೇ ಓ ಸ್ವಾಮಿ ಹೂವು ಹಣ್ಣುಗಳು. ನೀನಿಟ್ಟವರವಲ್ಲವೇ ಅಯ್ಯಪ್ಪ ಈ ಹೂವು ಹಣ್ಣುಗಳು. ಎಲ್ಲವೂ ನಿನದಲ್ಲವೇ. ಎಲ್ಲವೂ ನಿನದಲ್ಲವೇ. ನೀನಿಟ್ಟವರವಲ್ಲವೇ ಓ ಸ್ವಾಮಿ ಹೂವು ಹಣ್ಣುಗಳು. ನೀನಿಟ್ಟವರವಲ್ಲವೇ ಅಯ್ಯಪ್ಪ ಈ ಹೂವು ಹಣ್ಣುಗಳು. ಈ ಭೂಮಿ ಈ ಬಾನು ಈ ದೇಹ ಈ ಪ್ರಾಣ ಎಲ್ಲವೂ ನಿನದಲ್ಲವೇ. ಈ ಭೂಮಿ ಈ ಬಾನು ಈ ದೇಹ ಈ ಪ್ರಾಣ ಎಲ್ಲವೂ ನಿನದಲ್ಲವೇ. ಅಯ್ಯಪ್ಪ ಎಲ್ಲವೂ ನಿನದಲ್ಲವೇ. ನೀನಿಟ್ಟವರವಲ್ಲವೇ. ನೀನಿಟ್ಟವರವಲ್ಲವೇ ಅಯ್ಯಪ್ಪ
जगदोद्धार भकुतर हृदय मंदिरा जगदोद्धार भकुतर हृदय मंदिरा बाबा जगदोद्धार बाबा भकुतर हृदय मंदिरा बाबा जगदोद्धार जगदोद्धार बाबा जगदोद्धार वेंकटाचल विहारा बाबा वेंकटाचल विहारा बाबा अनेक अवतार धीर शूरा बाबा जगदोद्धार जगदोद्धार बाबा जगदोद्धार दक्ष कमलाक्ष राक्षस कुल शीर्ष लक्ष्मणाग्रज लक्ष्मीवाक्ष दक्ष कमलाक्ष राक्षस कुल शीर्ष लक्ष्मणाग्रज लक्ष्मीवाक्ष पक्षीवाहन पूर्ण पांडव पाक्ष अक्षयवंत सूक्ष्मांबरधर
ಎನ್ನೆತ್ತಿ ನೀರಾಡುವ ಮರಿ ಚಿತ್ತದೊಲಬ ನಮ್ಮ ವಿಜಯ ವಿಠಲನೆಯ ಎತ್ತ ನೋಡಲು ನಿನಗೆ ಸರಿಯೇ ಅತ್ತಿತ್ತ ಹೋಗದೆ ಎತ್ತ ಬರಯ್ಯ ಎನ್ನೆತ್ತಿ ವೆಂಕಟ ದೊರೆ ಬಾಬಾ ಭಕ್ತರ ಹೃದಯ ಮಂದಿರ ಬಾಬಾ ಜಗದೋದಾರ ಜಗದೋದ್ಧಾರ ಬಾಬಾ ಜಗದೋದ್ಧಾರ ಬಾಬಾ ವೆಂಕಟಾಚಲ ವಿಹಾರ ಬಾಬಾ ವೆಂಕಟಾಚಲ ವಿಹಾರ ಬಾಬಾನೇ ಅವತಾರ ಧೀರ ಶೂರ ಬಾಬಾ ಜಗದೋದ್ಧಾರ ಜಗದೋದ್ಧಾರ ಬಾಬಾ ಜಗದೋದ್ಧಾರ ಬಾಬಾ ಜಗದೋದ್ಧಾರ ಬಾಬಾ उग्रं वीरं महाविष्णुं ज्वलन्तं सर्वतोमुखं नरसिंहं भीषणं भद्रं मृत्युं मृत्युं मृत्यु मृत्यु नमाम्यहं मृत्यु मृत्यु नमाम्यहं नमाम्यहं ಇದು ಏನಂಗ ಮೋಹನಾಂಗ ಮೋಹನಾಂಗ ಇದು ಏನಂಗ ಮೋಹನಾಂಗ ಇದು ಏನಂಗ
ಮದನ ಜನಕ ತೊರವೆಯ ನರಸಿಂಹ ಮದನ ಜನಕ ತೊರವೆಯ ನರಸಿಂಹ ಇದು ಏನಂಗ ಮೋಹನಾಂಗ ಇದು ಏನಂಗ ಮೋಹನಾಂಗ ಇದು ಏನಂಗ ಮೋಹನಾಂಗ ಮೋಹನಾಂಗ ಸುರರು ಸ್ತುತಿಸಿ ಕರೆಯೇ ದುಟಿಯಮಿ ಸುಖದವ ಬರಿದೆಯೇ ತಕ್ಕೆ ಪಾಯ್ತೇನೆ ಹೇಳೋ ಸುರರು ಸ್ತುತಿಸಿ ಕರೆಯೇ ದುಟಿಯಮಿ ಸುಖದವ ಬರಿದೆಯೇ ತಕ್ಕೆ ಪಾಯ್ತೇನೆ ಕೊರಳಲಿ ಕರುಣ ಮಾಲೆಯ ಹಾಕಿ ಮೇರೆವುದು ವರನೀಲ ಮುತ್ತು ಮಾಣಿಕ್ಯ ಮಾಲೆಗಳಿರೆ ಕೊರಳಲಿ ಕರುಣ ಮಾಲೆಯ ಹಾಕಿ ಮೇರೆವುದು ವರನೀಲ ಮುತ್ತು ಮಾಣಿಕ್ಯ ಹಾರ
ಅರಿಯನಿಟ್ಟಿರುವುದು ಹೊರಗಿರಿ ಪುರಂದರ ವಿಠಲನಾಮ ಸಿರಿಪ ತೋಡೆಯೋಳು ಅರಿಯನಿಟ್ಟಿರುವುದು ಹೊರಗಿರಿ ಪುರಂದರ ವಿಠಲರಾಯ ಸಿರಿಪ ತೋಡೆಯೋಳು ಅರಿಯನಿಟ್ಟಿರುವುದು ಮದನ ಜನಕ ತೋರವೆಯ ನರಸಿಂಹ ಮದನ ಜನಕ ತೋರವೆಯ ನರಸಿಂಹ ಇದು ಏನಂಗ ಮೋಹನಾಂಗ ಇದು ಏನಂಗ ಮೋಹನಾಂಗ ಇದು ಏನಂಗ ಮೋಹನಾಂಗ ವರನೀಲ ಮುತ್ತು ಮಾಣಿಕ್ಯ ಹಾರಗಳಿರೆ ಹಿರಿಯರ ಸಾಪುದರ ವಿಠಲ 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 ಸುರರಸನೆ ನಮ್ಮ ಪುರಂದರ ವಿಠಲ ಹಿರಿಯಪ್ಪ ತೊಡೆಯೋಳು ಅರಿಯನಿಟ್ಟಿರುವುದು ಮದನ ಜನಕ ತೋರವೆಯ ನರಸಿಂಹ ಮದನ ಜನಕ ತೋರವೆಯ ನರಸಿಂಹ ಇದು ಏನಂಗ ಮೋಹನಾಂಗ ಇದು ಏನಂಗ ಮೋಹನಾಂಗ ಇದು ಏನಂಗ ಮೋಹನಾಂಗ 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 ಅಯ್ಯಯ್ಯಪ್ಪ ಸ್ವಾಮಿಯೇ ಶರಣೋ ಶರಣೋ ಶರಣಮಯ್ಯಪ್ಪ ಅಯ್ಯನಯ್ಯಪ್ಪ ಸ್ವಾಮಿ ಶರಣಂ ಶರಣಂ ಅಯ್ಯಪ್ಪ ಶಬರಿಗಿರಿಯ ಏರಿ ನಿಂತ ಶರಣಮಯ್ಯಪ್ಪ ನಿನ್ನ ದರ್ಶನವ ಪಡೆಯ ಬಂದೆ ಶರಣಮಯ್ಯಪ್ಪ ಶಬರಿಗಿರಿಯ ಏರಿ ನಿಂತ ಶರಣಮಯ್ಯಪ್ಪ ನಿನ್ನ ದರ್ಶನವ ಪಡೆಯ ಬಂದೆ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ ಪಂಪಾ ನದಿ ತೀರವಾಸ ಶರಣಮಯ್ಯಪ್ಪ
ಶರಣಮಯ್ಯಪ್ಪ. ಮಕರ ಜ್ಯೋತಿ ಕಾಣ ಬಂದೆ ಶರಣಮಯ್ಯಪ್ಪ, ಭಕ್ತರನ್ನು ಕೊರೆವದ ನೀನೆ ಅಯ್ಯಪ್ಪ. ತುಪ್ಪದ ಅಭಿಷೇಕ ಪ್ರಿಯನೇ ಶರಣಮಯ್ಯಪ್ಪ, ತಪ್ಪತಿದ್ದಿ ನಡೆಸು ಪ್ರಭುವೆ ಶರಣಮಯ್ಯಪ್ಪ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ವಾಮರನಿಗೆ ಮೋಕ್ಷವಿದ್ದೆ ಶರಣಮಯ್ಯಪ್ಪ, ನೋವ ಕಳೆದು ನೆಮ್ಮದಿಯನ್ನು ನೀಡು ನನ್ನಪ್ಪ. ವಾಮರನಿಗೆ ಮೋಕ್ಷವಿದ್ದೆ ಶರಣಮಯ್ಯಪ್ಪ, ನೋವ ಕಳೆದು ನೆಮ್ಮದಿಯನ್ನು ನೀಡು ನನ್ನಪ್ಪ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ. ಶಬರಿಗಿರಿಯ ಏರಿ ನಿಂತ ಶರಣಮಯ್ಯಪ್ಪ, ನಿನ್ನ ದರ್ಶನವ ಪಡೆಯ ಬಂದೆ ಶರಣಮಯ್ಯಪ್ಪ. ಶಬರಿಗಿರಿಯ ಏರಿ ನಿಂತ ಶರಣಮಯ್ಯಪ್ಪ, ನಿನ್ನ ದರ್ಶನವ ಪಡೆಯ ಬಂದೆ ಶರಣಮಯ್ಯಪ್ಪ, ನಿನ್ನ ದರ್ಶನವ ಪಡೆಯ ಬಂದೆ ಶರಣಮಯ್ಯಪ್ಪ. ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಶರಣಮಯ್ಯಪ್ಪ ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ, ಸ್ವಾಮಿ ಶರಣಮಯ್ಯಪ್ಪ. ತಿರುಪತಿ ವೆಂಕಟರಮಣ ನಿನಗೆ ಬಾರದು ಕರುಣ, ನಿನಗೆ ಬಾರದು ಕರುಣ. ನಂಬಿದೆ ನಿನ್ನಯ ಚರಣ, ನಂಬಿದೆ ನಿನ್ನಯ ಚರಣ, ಪರಿಪಾಲಿಸಬೇಕು ಕರುಣ ಕರುಣ. ತಿರುಪತಿ ವೆಂಕಟರಮಣ ನಿನಗೆ ಬಾರದು ಕರುಣ, ನಿನಗೆ ಬಾರದು ಕರುಣ.
ಅಳಗಿರಿಯಿಂದಲಿ ಬಂದ ಸ್ವಾಮಿ ಅಂಜನಗಿರಿಯಲಿ ನಿಂದ ಅಳಗಿರಿಯಿಂದಲಿ ಬಂದ ಸ್ವಾಮಿ ಅಂಜನಗಿರಿಯಲಿ ನಿಂದ ಕೊಳಲನೂಗುವುದು ಚಾಂದ ಕೊಳಲನೂಗುವುದು ಚಾಂದ ನಮ್ಮ ಕುಂಡಲರಾಯ ಮುಕುಂದ ಮುಕುಂದ ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ ನಿನಗೆ ತಕ್ಕೆ ಬಾರದು ಕರುಣ ಕಾಶಿರಾಮೇಶ್ವರದಿಂದ ಅಲ್ಲಿ ಕಾಣಿಕೆ ಬರುವುದು ಚಾಂದ ಕಾಶಿರಾಮೇಶ್ವರದಿಂದ ಅಲ್ಲಿ ಕಾಣಿಕೆ ಬರುವುದು ಚಾಂದ ದಾಸರ ಕೂಡೆಗುಡಿಯಿಂದ ದಾಸರ ಕೂಡೆಗುಡಿಯಿಂದ ಅಲ್ಲಿ ದಾರಿ ನಡೆಯುವುದೇ ಚಂದ 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 ತಿರುಪತಿ ವೆಂಕಟರಮಣ ನಿನಗೆ ನಿನಗೆ ತಕ್ಕೆ ಬಾರದು ಕರುಣ ಪಾಪ ವಿನಾಶಿನಿ ಸ್ನಾನ ಹರಿ ಪಾದೋದಕವೇ ಪಾನ ಪಾಪ ವಿನಾಶಿನಿ ಸ್ನಾನ ಹರಿ ಪಾದೋದಕವೇ ಪಾನ ಕೋಪತಾಪಗಳು ನಿಧಾನ ಕೋಪತಾಪಗಳು ನಿಧಾನ ನಮ್ಮ ಪುರಂದರ ವಿಠಲನ ಧ್ಯಾನ ಧ್ಯಾನ ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ ನಿನಗೆ ತಕ್ಕೆ ಬಾರದು ಕರುಣ ನಾವಿದೆ ನಿನ್ನಯ ಚರಣ ನಾವಿದೆ ನಿನ್ನಯ ಚರಣ ಪರಿಪಾಲಿಸಬೇಕು ಕರುಣ ಕರುಣ ತಿರುಪತಿ ವೆಂಕಟರಮಣ ನಿನಗೆ ತಕ್ಕೆ ಬಾರದು ಕರುಣ ನಿನಗೆ ತಕ್ಕೆ ಬಾರದು ಕರುಣ
ಪವಮಾನ ಪವಮಾನ ಪಾಲಯ ಮಾಂ ಪವಮಾನ 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 ಪವಮಾನ. हरिसुत हर पीत चराचरानुत चरण जना शरण्या हरसुत हरि पीत चराचरानुत शरण जना शरण्या हरियाज्ञದಿ ಜೀವರಿಗೆ ತುದಿಯಲಿ ಹರಿಯಾಜ್ಞದಿ ಜೀವರಿಗೆ ತುದಿಯಲಿ ಅವರವರ ಗತಿಗಳ ಅವರವರ ಗತಿ ಪ್ರದಾತ ಪವಮಾನ ಪಾಲಯ ಮಾಂ ಪವಮಾನ ಪವಮಾನ ಪಾಲಯ ಮಾಂ ಪವಮಾನ. ಮುದ್ದು ಅಭಿನವ ಜನಾರ್ದನ ವಿಠಲನ ಮುದ್ದು ಅಭಿನವ ಜನಾರ್ದನ ವಿಠಲನ ಪದ್ಮಪಾದ ಇವುಗಳ ಮುದ್ದು ಅಭಿನವ ಜನಾರ್ದನ ವಿಠಲನ ಪದ್ಮಪಾದ ಇವುಗಳ ಶುದ್ಧ ಭಕ್ತಿಯಲ್ಲಿ ಓದಿಸು ಕೃಪಾತೆ
ಕಾರ್ಯಕ್ರಮದ ಕೊನೆಯ ಒಂದು ಸಂಕೀರ್ತನೆಯನ್ನು ಹಾಡುತ್ತಾ ಕಾರ್ಯಕ್ರಮಕ್ಕೆ ಮುಕ್ತಾಯವನ್ನು ಹೇಳುತ್ತೇವೆ. ಶ್ರೀ ಅಯ್ಯಪ್ಪ ಸ್ವಾಮಿಯ ಪ್ರತಿಷ್ಠಾ ಮಹೋತ್ಸವದ ಈ ಸುಸಂದರ್ಭದಲ್ಲಿ ಇವತ್ತು ಇಂತಹ ಹಲವಾರು ದಾಸರ ಪದಗಳು ಜೊತೆಗೆ ಒಂದಷ್ಟು ಭಕ್ತಿ ಸಾಹಿತ್ಯವನ್ನು ಅಳವಡಿಸಿಕೊಂಡು ಸುಮಾರು 2 ತಾಸುಗಳಷ್ಟು ಈ ಕಾರ್ಯಕ್ರಮವನ್ನು ಅಯ್ಯಪ್ಪ ದೇವರ ಪಾದಾರವಿಂದಕ್ಕೆ ಸಮರ್ಪಣೆ ಮಾಡುವಂತಹ ಈ ಒಂದು ಅವಕಾಶವನ್ನು ಸದಾವಕಾಶವನ್ನಾಗಿ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಅಭಿಮಾನಪೂರ್ವಕ ಧನ್ಯವಾದವನ್ನು ಸಮರ್ಪಿಸ್ತಾ ಈ ಭಜನಾ ಮಂಡಳಿಯ ಎಲ್ಲ ಪದಾಧಿಕಾರಿಗಳಿಗೆ, ಅಭಿವೃದ್ಧಿ ಸಮಿತಿಯ ಹಾಗೂ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಹಾಡುಗಳು ಪೂರಕವಾಗಿ ಬರಬೇಕು ಅಂತಾದರೆ ಹಿಮ್ಮೇಳದ ಅವಶ್ಯಕತೆ ತುಂಬ ಅತ್ಯಗತ್ಯ. ಹಾಗಾಗಿ ಸುಂದರವಾಗಿ ನಮಗೆ ಹಾಡುಗಳಿಗೆ ಸಂಗೀತವನ್ನು ಒದಗಿಸಿ ಕೀಬೋರ್ಡ್ನಲ್ಲಿ ಸಹಕರಿಸಿದವರು ಶ್ರೀಯುತ ಪ್ರಹ್ಲಾದ್ ಪೆರ್ಲ, ಇವರಿಗೂ ಕೂಡ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಹಾರ್ಮೋನಿಯಂನಲ್ಲಿ ಸಹಕರಿಸಿದವರು ಶ್ರೀಯುತ ಮನೋಜ್ ಕುಮಾರ್ ಆದೂರು ಇವರಿಗೂ ಕೂಡ, ಹಾಗೂ ತಬಲದಲ್ಲಿ ಸಹಕರಿಸಿದ ಶ್ರೀಯುತ ಪ್ರಸನ್ನ ಆದೂರು ಇವರಿಗೂ ಕೂಡ ಧನ್ಯವಾದವನ್ನು ತುಂಬ ಸಮರ್ಪಿಸ್ತಾ, ಹಾಗೂ ಇವರು ಚೆನ್ನಾಗಿ ನುಡಿಸಿದ್ರಿಂದ ನಮಗೆ ಹಾಡಲಿಕ್ಕೆ ಅನುಕೂಲ ಆಯಿತು. ತುಂಬ ಅದ್ಭುತವಾಗಿ ಕೀಬೋರ್ಡ್, ಹಾರ್ಮೋನಿಯಂ, ತಬಲ ನಮ್ಮ ಹಾಡುಗಳಿಗೆ ಜೊತೆಯಾಗಿ ಬಂದರೆ ಹಾಡುಗಳು ತನ್ನಿಂತಾನೇ ನಮ್ಮಿಂದ ಹಾಡಲ್ಪಡ್ತದೆ. ಅದಕ್ಕಾಗಿ ಅವರಿಗೆ ಒಂದು ಬಾರಿ ಜೋರಾಗಿ ನಮ್ಮ ಚಪ್ಪಾಳೆಯನ್ನು ಸಮರ್ಪಿಸೋಣ. ಜೊತೆಗೆ ಎಲ್ಲವರಿಗೂ ಪ್ರತ್ಯಕ್ಷ ಪರೋಕ್ಷವಾಗಿ ಸಹಕರಿಸಿದಂಥ ತಮಗೆಲ್ಲರಿಗೂ ಕೂಡ ಕೇಳುಗರಿದ್ದಲ್ಲಿ ಮಾತ್ರ ಈ ಕಾರ್ಯಕ್ರಮ ಅತ್ಯಂತ ವಿಶೇಷವಾಗಿ ಸಮರ್ಪಣೆ ಆಗುತ್ತದೆ. ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆ ಒಂದೇ ಆಧಾರ, ನಮಗೆ ಬೇರೆ ಯಾವುದೇ ಇರಲಿ ಅದೆಲ್ಲ ಕಡೆಗೆ ಮೊದಲು ನಾವು ಭಜನೆ ಅರ್ಥಾತ್ ನಾಮಸ್ಮರಣೆಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡೋಣ. ಎಲ್ಲೆಂದರಲ್ಲಿ ಹೇಗೆಂದರಲ್ಲಿ ಹಾಗೆ ನಾವು ಭಜನೆಯನ್ನು ಬಿಟ್ಟುಕೊಡೋದು ಬೇಡ. ಯಾವುದೇ ಕಾಲಕ್ಕೂ ಭಜನೆ ಸದಾ ನಿರಂತರವಾಗಿ ಕೇವಲ ಈ ಮಂದಿರಕ್ಕೆ ಸೀಮಿತವಾಗಿರದೆ, ದೇವಸ್ಥಾನಗಳಿಗೆ ಸೀಮಿತವಾಗಿರದೆ, ಒಂದು ಭಜನಾ ಮಂಡಳಿಗೆ ಸೀಮಿತವಾಗಿರದೆ ಅತ್ಯಂತ ವಿಸ್ತಾರವಾಗಿ ಬೆಳೆಸುವಂತಹ ಆ ಬುದ್ಧಿ ಶಕ್ತಿಯನ್ನು ಅಯ್ಯಪ್ಪ ದೇವರು ನಮಗೆ ಕರುಣಿಸಲಿ. ಆ ಮೂಲಕವಾಗಿ ಎಲ್ಲರೂ ಕೂಡ ಎಚ್ಚರಗೊಂಡು ಭಗವಂತನ ಗುಣಗಾನವನ್ನು ಹಾಡುವಂತಹ ಭಜನೆಗೆ ಒಂದಷ್ಟು ದೃಷ್ಟಿಯನ್ನು ಹಾಯಿಸೋಣ. ಜೊತೆಗೆ ನಮಗೆ ಕಲಿಯುಗದಲ್ಲಿ ಆರೋಗ್ಯ ಸಿಗುತ್ತದೆ, ನೆಮ್ಮದಿ ಸುಖ ಸಿಗಬೇಕು ಅಂತಾದರೆ ಕೇವಲ ನಮಗೆ ಆಶ್ರಯ ಇರುವಂಥದ್ದು ಭಜನೆ ಮಾತ್ರ. ಭಗವಂತನ ನಾಮವನ್ನು ಎಡೆಬಿಡದೆ ಹಾಡುತ್ತಾ ನಾವು ಭಗವಂತನ ನಿರಂತರ ಸ್ಮರಣೆಯಲ್ಲಿರೋಣ ಅಂತ ಹೇಳ್ತಾ, ದಶಾವತಾರದ ಕೊನೆಯ ಕೀರ್ತನೆಯನ್ನು ತುಳು ಸಾಹಿತ್ಯವನ್ನು ಹಾಡ್ತಾ ಕಾರ್ಯಕ್ರಮಕ್ಕೆ ಮಂಗಲವನ್ನು ಹಾಡ್ತೇವೆ. ನಮ್ಮ ಕರಾವಳಿಯ ಆಡುಭಾಷೆ ನಮಗೆಲ್ಲ ಹೆಮ್ಮೆ. ತುಳು ಮಾತನಾಡುವವರು ನಾವು. ಅಂತಹ ತುಳು ಸಾಹಿತ್ಯದಲ್ಲಿ ಕೇವಲ ಒಂದೇ ಒಂದು ದಾಸ ಸಾಹಿತ್ಯ ಬಂದಿದೆ. ಜಾನಪದ ಶೈಲಿಯಲ್ಲಿ ಬಂದಿರತಕ್ಕಂಥ ಸುಂದರವಾದಂಥ ಹಾಡು. ಮಂಗಲಕ್ಕೂ ಪೂರಕವಾಗಿ ಈ ಹಾಡನ್ನು ನಾವೆಲ್ಲರೂ ಹಾಡುತ್ತೇವೆ ಭಜಕರು. ಅಂತಹ ಕೀರ್ತನೆಯನ್ನು ಮಂಗಲದ ಗೀತೆಯನ್ನಾಗಿ ಹಾಡ್ದ ನಮಗೆ ಉತ್ತಮವಾಗಿ ಧ್ವನಿವರ್ಧಕ. ನಾವು ಏನಿಲ್ಲಿ ಹಾಡಿದರೂ ಇದು 50%, ಇನ್ನು 50% ಇರುವಂಥದ್ದು ಉತ್ತಮವಾದಂತಹ ಧ್ವನಿವರ್ಧಕದವರಿಗೆ ಕೂಡ ನಮ್ಮ ವೈಯಕ್ತಿಕ ನೆಲೆಯಲ್ಲಿ ಹಾಗೂ ತಮ್ಮೆಲ್ಲವರ ವತಿಯಿಂದ ಹೃತ್ಪೂರ್ವಕವಾದಂತಹ ಧನ್ಯವಾದವನ್ನು ಸಮರ್ಪಿಸ್ತಾ ಕಾರ್ಯಕ್ರಮಕ್ಕೆ ಮಂಗಲ ದಶಾವತಾರದ ಕೀರ್ತನೆಯೊಂದಿಗೆ. ಕಣ್ಣ ಬುಡುದು ನೀರುದುಲಯಿ ಇತ್ತೀನೇರಿಗ ಅಣ್ಣೆ ಪತ್ಪೇತೆ ಮತ್ಸ್ಯವೇರತ್ತೇಗ ಪರ್ವತನು ಬೆರಿಟದೀದ ತೆರ್ತಿನೇರಿಗ ಸರ್ವಲೋಕದೊಡೆಯೇ ನಮ್ಮ ಕೂರ್ಮದೇವರತ್ತೇಗ
ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಸಕ್ಕರೆ ತುಪ್ಪ ಕಾಲುವೆ ಹರಿಸಿ ಶುಕ್ರವಾರದ ಪೂಜೆಯ ವೇಳೆಗೆ ಅಕರೆಯುಳ್ಳ ಅಳಗಿರಿ ನಾಯನ ಅಕರೆಯುಳ್ಳ ಅಳಗಿರಿ ನಾಯನ ಚಕ್ಕಪುರಂದರ ವಿಠಲನ ರಾಣಿ ಭಾಗ್ಯದ ಲಕ್ಷ್ಮೀ ಭಾಗ್ಯದ ನಮ್ಮ ಭಾಗ್ಯದ ಲಕ್ಷ್ಮೀ ಬಾರಮ್ಮ ಇಂದಿನ ದಿನವೇ ಶುಭ ದಿನವೇ ಇಂದಿನ ವಾರ ಶುಭ ವಾರ ಇಂದಿನ ಗಳಿಗೆ ಶುಭ ಗಳಿಗೆ ಇಂದಿನ ಯೋಗ ಶುಭ ಯೋಗ ಇಂದಿನ ಕರಣ ಶುಭ ಕರಣ ಇಂದಿನ ಲಗ್ನ ಶುಭ ಲಗ್ನ ಇಂದು ಶ್ರೀ ಪುರಂದರ ವಿಠಲರಾಯನ ಭಜಿಸಿದ ದಿನವೇ ಶುಭ ದಿನವು ಸ್ಮರಿಸಿದ ದಿನವೇ ಶುಭ ದಿನವು ಶುಭವಿದು ಶೋಭನ ಹರಿಗೆ ಶುಭವಿದು ಶೋಭನ ಸಿರಿಗೆ ಶುಭವಿದು ಶೋಭನ ಹರಿಗೆ ಶುಭವಿದು ಶೋಭನ ಹರಿಗೆ ಶುಭವಿದು ವರದ ಪುರಾವರ ವಿಠಲ ಶುಭವಿದು ವರದ ಪುರಾವರ ವಿಠಲರಾಯನಿಗೆ 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 ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಶುಭ ಮಂಗಳಂ ಜಯ ಮಂಗಳಂ ಶುಭ ಮಂಗಳಂ ಕಾಯೇನ ವಾಚ ಮನಸೇಂದ್ರಿಯರ್ವ ಬುದ್ಧಾತ್ಮನಾ ವಾ ಪ್ರಕೃತಿರ್ವ ಭಾವ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ ನಾರಾಯಣಾಯೇತಿ ಸಮರ್ಪಯಾಮಿ ನಾರಾಯಣಾಯೇತಿ ಸಮರ್ಪಯಾಮಿ ವಿಠಲ ವಿಠಲ असतो मा सद्गमय तमसो मा ज्योतिर्गमय मृत्योर्मा अमृतंगमय ओम शांति शांति सर्वे स्थावर जंगमा कुर्वन्तु नो मंगलम तदेव लग्नं श्रीरं तदेवा ताराबलं चन्द्रबलं तदेव विद्याबलं दैवं तदेव लक्ष्मी पदे तेङ्गिरिकस्मरामि इष्टानि प्रणश्यन्ति दुरितानि भयानि च शान्तिरस्ग्रह शान्तिरस्मङ्गलं प्रतिष्ठाकालसमुहूर्तमस्यति भुवन्तो भवन्तो प्रतिष्ठाकालसमुहूर्तमस्यति ಮಹಾಲಕ್ಷ್ಮಿ ಮಹಿಳಾ ಪ್ರತಿನಾಮಗಳು ತಂಡದ ಸದಸ್ಯರನ್ನು ಹೋದ ಶ್ರೀ ರಾಮಕೃಷ್ಣ ಭಟ್ ಗೌರವ
ಪಿನದ ಯಾನ ಏ ವಿನದ ಅಂದು ನಾವು ಕಾಟದ ಯಾನ ಏನಿ ಏನಿ ಆರಂತೆ ಎಲ್ಲ ರತ್ನ ಹಾಕಿ ಈ ಸೈಡ್ ಅಲ್ಲಿ ತಿಪ್ಪಿದೆ ಅದು ಬದಲು
ಮುಂದೆ ಹೋಗಿ ಅಲ್ಲಿ ಮುಂದೆ ಹೋಗಿ ದಾರಿ ಬಿಡಿ. ಈಗ ನಾಲ್ಕು ಈಗ ಹೋಯಪ್ಪ 3 ನಾள் ಕೊಟ್ಟು ಅక్కడ ಹೋಗಿ ಇಲ್ಲಿ ಬರಕ್ಕೆ ಹೋಗ್ತೀನಿ ಗಾಡಿ ಬತ್ತಿ ಬಿಡಕ್ಕೆ ಅಷ್ಟೇ ಹೋಯ್ತು ಶುರು ಶ್ರೀ ಅಯ್ಯಪ್ಪ ಸ್ವಾಮಿ ಮಹಾಮಂದಿರ ಸುಳ್ಯಪ್ಪದ ಇದರ ಪುನರ್ ಪ್ರತಿಷ್ಠಾ ಮಹೋತ್ಸವದ ಈ ಒಂದು ಸಂದರ್ಭದಲ್ಲಿ ಇದರ ಪೂರ್ಣ ದಿವಸದಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಚಿತ್ರದ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮ ಇದೀಗ ಮುಕ್ತಾಯಗೊಂಡಿದೆ. ಮಹಾಪೂಜೆ ಹಾಗೆ ಇನ್ನು ಪ್ರಸಾದ ವಿತರಣೆ ನಡೆಯಲಿದೆ. ಎಲ್ಲ ಭಕ್ತಾಭಿಮಾನಿಗಳು ಪ್ರಸಾದ ಸ್ವೀಕರಿಸಿಕೊಳ್ಳಬೇಕು. ಹಾಗೆ ಸೇವಾ ಕೌಂಟರಲ್ಲಿ ರಶೀದಿಯನ್ನು ಪಡೆದುಕೊಂಡಂತಹ ಎಲ್ಲ ಭಕ್ತಾಭಿಮಾನಿಗಳು ಪ್ರಸಾದವನ್ನು ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸ್ವಯಂ ಸೇವಕ ಸಂಚಾಲಕರಿಗೆ ಒಂದು ಸೂಚನೆಯನ್ನು ನೀಡ್ತಾ ಇದ್ದೇವೆ. 2 ಸ್ವಯಂ ಸೇವಕರು ಭಜನಾ ಮಂದಿರದ ಎದುರುಗಡೆ ಅವಶ್ಯಕತೆ ಇದೆ. ಆದಷ್ಟು ಬೇಗ ಸ್ವಯಂ ಸೇವಕರನ್ನು ಅಲ್ಲಿಗೆ ಕಳುಹಿಸಿಕೊಳ್ಳಿ. ಸ್ವಯಂ ಸೇವಕ ಸಮಿತಿಯ ಸಂಚಾಲಕರಾಗಿರುವಂತಹ ಸತೀಶ್ ಸ್ವಾಮಿ ಅವರು 2 ಸ್ವಯಂ ಸೇವಕರನ್ನು ಭಜನಾ ಮಂದಿರದ ಎದುರುಗಡೆ ಪ್ರಸಾದ ನಡೆಯುವಂತೆ ನಿಲ್ಲಿಸಿ ನಮ್ಮೊಂದಿಗೆ ಸಹಕರಿಸಬೇಕಂತ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ಶ್ರೀ ಅಯ್ಯಪ್ಪ ಸ್ವಾಮಿ ಮಹಾಮಂದಿರ ಸುಳ್ಯಪ್ಪದ ಇದರ ಪುನರ್ ಪ್ರತಿಷ್ಠಾ ಮಹೋತ್ಸವದ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಭಕ್ತಾಭಿಮಾನಿಗಳನ್ನು ಈ ಸಂದರ್ಭದಲ್ಲಿ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಇದೀಗ ಶ್ರೀ ಅಯ್ಯಪ್ಪ ಸ್ವಾಮಿಯ ಬೆಳ್ಳಿಯ ಉಪ್ಪು ಚಿತ್ರದ ಪ್ರತಿಷ್ಠೆ ನೆರವೇರಿದೆ. ಮಹಾಪೂಜೆ ನಡೆದು ಈಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪ್ರಸಾದ ವಿತರಣೆ ನಡೆಯಲಿಕ್ಕಿದೆ. ಎಲ್ಲ ಭಕ್ತಾಭಿಮಾನಿಗಳು ಸರತಿ ಸಾಲಿನಲ್ಲಿ ನಿಂತು ಪ್ರಸಾದವನ್ನು ಸ್ವೀಕರಿಸಬೇಕು. ಯಾವುದೇ ಲೋಕಲೋಕನಿಗೆ ಅವಕಾಶವನ್ನು ಮಾಡಿಕೊಳ್ಳಬೇಡಿ. ಎಲ್ಲರಿಗೂ ಅವಕಾಶವಿದೆ ಪ್ರಸಾದವನ್ನು ಸ್ವೀಕರಿಸಿ. ನಂತರವಾಗಿ
ಅನ್ನ ಸಂತರ್ಪಣೆ ನಡೆಯಲಿಕ್ಕಿದೆ. ಎಲ್ಲರೂ ಶ್ರೀ ಅಯ್ಯಪ್ಪನ ಅನ್ನಪ್ರಸಾದವನ್ನು ಸ್ವೀಕರಿಸಿ ಮುಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಭಾಗಿಗಳಾಗಿ ಸಹಕರಿಸಬೇಕು ಅಂತ ಹೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಸೇವೆಗಳನ್ನು ಮಾಡಿಸುವವರು ಕೌಂಟರಲ್ಲಿ ಸೇವಾ ರಶೀದಿಯನ್ನು ಪಡೆದುಕೊಂಡು ಭಜನಾ ಮಂದಿರದ ಒಳಗಡೆ ಸೇವಾ ಪ್ರಸಾದವನ್ನು ನೀಡಲಾಗ್ತದೆ. ಅಲ್ಲಿಗೆ ತೆರಳಿ ಪ್ರಸಾದವನ್ನು ಸ್ವೀಕರಿಸಿಕೊಳ್ಬೇಕು ಅಂತೇಳಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರ ಸ್ವರ್ಣ ಪದವಿಯಲ್ಲಿನ ಪುನರ್ ಪ್ರತಿಷ್ಠಾ ಮಹೋತ್ಸವದ ಈ ಒಂದು ಕಾರ್ಯಕ್ರಮ ದಿನಾಂಕ 27/12/2022 ಮಂಗಳವಾರದಂದು ಉಪ್ಪು ಚಿತ್ರ ಹಾಗೂ ಹಸಿರುವಾಣಿ ಮೆರವಣಿಗೆಯೊಂದಿಗೆ ಪ್ರಾರಂಭಗೊಂಡು ಇದೀಗ 3ನೇ ದಿವಸ ಇಂದು 12/18 ಮೀನ ಲಗ್ನದಲ್ಲಿ ಉಪ್ಪು ಛಾಯಾಚಿತ್ರದ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮ ನೆರವೇರಿದೆ. ಹಾಗೆಯೇ ಶ್ರೀ ಅಯ್ಯಪ್ಪನ ಮಹಾಪೂಜೆಯು ಇದೀಗ ಮುಕ್ತಾಯವಾಗಿದೆ. ಎಲ್ಲ ಸೇರಿರುವಂತಹ ಭಕ್ತಾಭಿಮಾನಿಗಳು ಶ್ರೀ ಅಯ್ಯಪ್ಪನ ಪ್ರಸಾದವನ್ನು ಸ್ವೀಕರಿಸಿ ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಮುಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸುವಲ್ಲಿ ನಮ್ಮೊಂದಿಗೆ ಸಹಕರಿಸಬೇಕೆಂದರೆ ವಿನಮ್ರವಾಗಿ ವಿನಂತಿಸಿಕೊಳ್ಳುತ್ತಾ ಇದ್ದೇವೆ. ಪಾರ್ಕಿಂಗ್ ವ್ಯವಸ್ಥೆಯಲ್ಲಿ ಬಹಳ ಸುಸಜ್ಜಿತ ವ್ಯವಸ್ಥೆಯನ್ನು ಸಂಚಾಲಕರ ಮೂಲಕವಾಗಿ ನಡೆಸ್ತಾ ಇದ್ದಾರೆ. ಇವರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ವಿಜೇಂದ್ರ ಅವರ ನೇತೃತ್ವದಲ್ಲಿ ಉತ್ತಮವಾದಂತಹ ನಿರ್ವಹಣೆ. ಹಾಗೆ ಆಹಾರ ಸಮಿತಿ ಎಲ್ಲ ಸದಸ್ಯರು ಅನ್ನಛತ್ರದಲ್ಲಿ ಹಾಜರಿರಬೇಕು. ಇನ್ನು ಕೆಲವೇ ಕ್ಷಣಗಳಲ್ಲಿ ಅನ್ನ ಪ್ರಸಾದವನ್ನು ವಿತರಿಸಲಿಕ್ಕಿದ್ದೇವೆ. ಎಲ್ಲ ಸ್ವಯಂ ಸೇವಕರು ಅಲ್ಲಿ ಹಾಜರಿರಬೇಕು. ಅಲ್ಲಿ ಸಹ ಉತ್ತಮ ನಿರ್ವಹಣೆಯನ್ನು ನೀಡ್ತಾ ಇದ್ದಾರೆ ಶ್ರೀ ಸಪ್ಪ ಪೂಜಾರಿಯವರ ನೇತೃತ್ವದಲ್ಲಿ. ಎಲ್ಲ ವ್ಯವಸ್ಥೆಗಳು ಅಚ್ಚುಕಟ್ಟಾಗಿ ಎಲ್ಲ ಸಮಿತಿಗಳು ಕಾರ್ಯನಿರ್ವಹಿಸ್ತಾ ಇವೆ. ಎಲ್ಲರಿಗೂ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಬಂದಂತಹ ಎಲ್ಲ ಅತಿಥಿ ಅಭ್ಯಾಗತರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿದ ಮತ್ತೊಮ್ಮೆ ಪ್ರಸಾದವನ್ನು ಸ್ವೀಕರಿಸಿ ಅನ್ನ ಪ್ರಸಾದವನ್ನು ಸ್ವೀಕರಿಸುವುದರ ಮೂಲಕವಾಗಿ ಮಧ್ಯಾಹ್ನ ನಂತರ ನಡೆಯುವ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿಯೂ ಸಹ ಭಾಗಿಗಳಾಗಿ ಈ ಕಾರ್ಯಕ್ರಮವನ್ನು ಚೆಂದಗಾಣಿಸಿಕೊಳ್ಳಬೇಕು ಅಂತ ಹೇಳಿ ವಿನಂತಿಯನ್ನು
ಸ್ವಾಮಿಯೇ ಶರಣಮಯ್ಯಪ್ಪ. ಇಂದಿನ ಮಧ್ಯಾಹ್ನ ನಂತರದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೃಷ್ಣ ಕಿಶೋರ್ ಪೇರ್ಮುಖ ಮತ್ತು ಬಳಗದವರಿಂದ ಮಧ್ಯಾಹ್ನ 3ರಿಂದ ಆಯೋಜಕರು ಆಯುಧ ಪೂಜಾ ಸಂಜೆ 5ರಿಂದ ಸಭಾ ಕಾರ್ಯಕ್ರಮ, ಸಂಜೆ 7 ಗಂಟೆಗೆ ದುರ್ಗಾ ಪೂಜೆ, ರಾತ್ರಿ 8ರಿಂದ ಭರತನಾಟ್ಯ ಕಾರ್ಯಕ್ರಮ. ಶ್ರೀಮತಿ ವಿದೂಷಿ ಈಶ್ವರೇಶ್ವರಿ ಇವರ ಶಿಷ್ಯನಾದ ಅಭಿಷೇಕ್ ಸುಳ್ಯ ಇವರಿಂದ ಇದರ ಪ್ರಾಯೋಜಕರು ರಾತ್ರಿ ಗಂಟೆಗಳಿಂದ ನಮ್ಮ ಕಲಾವಿದರ ಶಿವಾನಂದ ಸಂಗೀತ ಮತ್ತು ರಚನೆಯ ಕುಶಲ ಸಲಹೆಗಾರರಿಗೆ ರಂಗದ ನಿರ್ದೇಶಿಸುವ ಅಯ್ಯಪ್ಪ ಎಲ್ಲ ಸಾಂಸ್ಕೃತಿಕ ಸಭಾ ಕಾರ್ಯಕ್ರಮಗಳಲ್ಲಿ ಭಕ್ತಾದಿಗಳು ಒಳಗೊಂಡು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ನಮ್ಮೆಲ್ಲರಿಗೂ ಇಂದು ಸಂಜೆ ಕಾರ್ಯಕ್ರಮದಲ್ಲಿ ಆಶೀರ್ವಾದ ಶ್ರೀ 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 ಗುರುದೇವ ಸ್ವಾಮೀಜಿ ಒಡಿಯೂರು ಸಂಸ್ಥಾನ ಶಿಕ್ಷಕ ಒಡಿಯೂರು ಆಶೀರ್ವಾದ ಶ್ರೀ 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 ಮೋಹನ್ದಾಸ ಸ್ವಾಮೀಜಿ ಶ್ರೀ ರಾಮಾನಿಲ. ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿದ್ದಾರೆ ಶ್ರೀ ಜಯಂತ ಬೈಲು ಅಧ್ಯಕ್ಷರು ನಿರ್ದಿಷ್ಟ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮವನ್ನು ಪಾಲ್ಗೊಂಡಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲಾ ಸಂಸದರು ಶ್ರೀ ಕುಮಾರ್ ಕಡಿಗೆ, ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಸಚಿವರಾದ ಶ್ರೀ ಶ್ರೀನಿವಾಸ ಪೂಜಾರಿ, ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಸಂಜೀವ ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಮಂಜುನಾಥ್ ಭಟ್ಟಾರಿ, ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಹರೀಶ್ ಕುಮಾರ್ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಶ್ರೀ ಅಶೋಕ್ ರೈ ಅಧ್ಯಕ್ಷರು ಶ್ರೀ ಅಧ್ಯಕ್ಷರು ಶ್ರೀಮತಿ ಅಧ್ಯಕ್ಷರು ಪಂಚಾಯತ್ ಶ್ರೀ ರಾಮಕೃಷ್ಣ ಅಧ್ಯಕ್ಷರು ಪಂಚಾಯತ್ ಶ್ರೀರಾಮ ಭಟ್ ವೀರಮೂಲೆ ಶ್ರೀ ಸಂತೋಷ್ ಕುಮಾರ್ ಸಚಿವ
ಹಲ್ ಪ್ರಸಾದ ಸಮಿತಿಯವರು ದಯವಿಟ್ಟು ಪ್ರಸಾದ ಸೇವೆ ವಿತರಣೆಯ ಕಾರ್ಯವನ್ನು ನಿರ್ವಹಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಪ್ರಸಾದ ಸಮಿತಿಯವರು ದಯವಿಟ್ಟು ಎಲ್ಲರಲ್ಲಿ ಪ್ರಸಾದದ ಸೇವೆ ಮಾಡಿಸಿದ ಭಕ್ತಾದಿಗಳಿಗೆ ಪ್ರಸಾದ ವಿತರಣೆಯ ಕಾರ್ಯವನ್ನು ನಡೆಸಬೇಕಾಗಿ ಕೇಳಿಕೊಳ್ತಿದ್ದೇವೆ.
ಸಂಜೆಯ ಸಭಾ ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಈ ಒಂದು ಭವ್ಯ ಅಯ್ಯಪ್ಪ ಭಜನಾ ಮಂದಿರದ ಸ್ಥಳದಾನಿಗಳಾದಂತಹ ಶ್ರೀ ಪ್ರಭಾಕರ್ ನಾಯಕ್ ಇಂದಾಜೆ ಮತ್ತು ಶ್ರೀಮತಿ ಜಯಲಕ್ಷ್ಮಿ ಡಿ ನಾಯಕ್ ಇಂದಾಜಿ ಅವರಿಗೆ ಸನ್ಮಾನ ಕಾರ್ಯಕ್ರಮ ಸಂಜೆಯ ಸಭಾ ಕಾರ್ಯಕ್ರಮದಲ್ಲಿ ನೆರವೇರಲಿರುವುದು. ಹಾಗೆಯೇ ಈ ಒಂದು ಪುಣ್ಯ ಕಾರ್ಯದಲ್ಲಿ ಸೇವೆ ಸಲ್ಲಿಸಿದಂತಹ ಅವರಿಗೆ ಗೌರವಾರ್ಪಣೆ ಕೂಡ ಈ ಸಂದರ್ಭದಲ್ಲಿ ನಡೆಯಲಿಕ್ಕಿದೆ. ಶ್ರೀ ರಮೇಶ್ ಕಾರನ್ ವಾಸ್ತುಶಿಲ್ಪಿಗಳು, ಮಹಾಲಿಂಗೇಶ್ವರ ಶರ್ಮಾ ಜ್ಯೋತಿಷ್ಯರು, ಶ್ರೀ ನಾಗರಾಜ ಮೇಸ್ತ್ರಿ, ಶ್ರೀ ಭಾಸ್ಕರಾಚಾರ್ಯ ಕಾಷ್ಟಶಿಲ್ಪಿ, ಇವರೆಲ್ಲರಿಗೂ ಕೂಡ ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಗೌರವಾರ್ಪಣೆ ನಡೆಯಲಿಕ್ಕಿದೆ. ಈ ಸಭಾ ಕಾರ್ಯಕ್ರಮದಲ್ಲಿ ಭಕ್ತಾದಿಗಳು ಪಾಲ್ಗೊಂಡು ಸಭಾ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಳ್ಬೇಕಾಗಿ ಕೇಳಿಕೊಳ್ತಿದ್ದೇವೆ. ಭಕ್ತಾದಿಗಳಲ್ಲಿ ವಿನಂತಿ, ಯಾವುದೇ ನೂಕುನುಗ್ಗುಗಳಿಲ್ಲದೆ ಶ್ರೀದೇವರ ದರ್ಶನ ಪಡೆದು ಅನ್ನಪ್ರಸಾದವನ್ನು ಸ್ವೀಕರಿಸಿ ತದನಂತರದ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಚಂದ ಕಾಣಿಸಿಕೊಳ್ಬೇಕಾಗಿ ಮತ್ತೊಮ್ಮೆ ಕೇಳಿಕೊಳ್ತಿದ್ದೇವೆ. ಸ್ವಚ್ಛತೆಯ ಬಗ್ಗೆ ಗಮನವಿಟ್ಟು ಆದಷ್ಟು ಗಮನ ಇರಿಸಿ ಸ್ವಚ್ಛತೆಯನ್ನು ಕಾಪಾಡಿ. ಇನ್ನು ಕೂಡ 2 ದಿವಸದ ಕಾರ್ಯಕ್ರಮ ಇರುವುದರಿಂದ ಭಕ್ತಾದಿಗಳಲ್ಲಿ ವಿನಮ್ರ ವಿನಂತಿ, ಸ್ವಚ್ಛತೆಯನ್ನು ಕಾಪಾಡಿ ಸ್ವಯಂ ಸೇವಕರು ಸೂಚಿಸಿದಂತಹ ನಿಯಮಾವಳಿಗಳನ್ನು ಪಾಲಿಸಿಕೊಳ್ಳಿ. ಸೇವಾ ರಶೀದಿಯನ್ನ ಮಾಡಿಸಿದಂತಹ ಭಕ್ತಾಭಿಮಾನಿಗಳು ಭಜನಾ ಮಂದಿರದ ಒಳಗಡೆ ತೆರಳಿ ಅಲ್ಲಿ ಅರ್ಚಕರು ನಿಮಗೆ ಪ್ರಸಾದವನ್ನ ನೀಡಲಿಕ್ಕಿದ್ದಾರೆ. ಎಲ್ಲ ಸೇವೆಯನ್ನ ಮಾಡಿಸಿದಂತಹ ಭಕ್ತಾಭಿಮಾನಿಗಳು ರಶೀದಿಯನ್ನ ತೋರಿಸಿ ಪ್ರಸಾದವನ್ನ ಸ್ವೀಕರಿಸಿಕೊಳ್ಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಭಜನಾ ಮಂದಿರದ ಒಳಗಡೆ ಅರ್ಚಕರು ನಿಮಗೆ ಪ್ರಸಾದವನ್ನ ವಿತರಿಸಲಿಕ್ಕಿದ್ದಾರೆ. ಹಾಗೆ ಸೇವಾ ರಶೀದಿಯನ್ನ ಪಡೆದುಕೊಂಡಂತಹ ಎಲ್ಲ ಭಕ್ತಾಭಿಮಾನಿಗಳು ಭಜನಾ ಮಂದಿರದ ಒಳಗಡೆ ತೆರಳಿ ರಶೀದಿಯನ್ನ ತೋರಿಸಿ ಪ್ರಸಾದವನ್ನ ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಎಲ್ಲ ಭಕ್ತಾಭಿಮಾನಿಗಳು ಭಜನಾ ಮಂದಿರದ ಒಳಗಡೆ ಪ್ರವೇಶಿಸಿ ದೇವರ ದರ್ಶನವನ್ನ ಪಡೆದು ಪ್ರಸಾದವನ್ನ ಸ್ವೀಕರಿಸಿ ತದನಂತರ ಶ್ರೀ ಅಯ್ಯಪ್ಪನ ಅನ್ನಪ್ರಸಾದವನ್ನ ಸ್ವೀಕರಿಸಿಕೊಳ್ಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಮಣಿಕಂಠ ಅನ್ನಛತ್ರ ಇಲ್ಲಿ ಸೇರಿರುವಂತಹ ಎಲ್ಲ ಭಕ್ತಾಭಿಮಾನಿಗಳಿಗೆ ಅನ್ನಪ್ರಸಾದವನ್ನ ವಿತರಿಸಲಾಗ್ತದೆ. ಎಲ್ಲರೂ ಸಾವಕಾಶವಾಗಿ ತಮಗೆ ಬೇಕಾದಷ್ಟು ಅನ್ನವನ್ನ ಸ್ವೀಕರಿಸಿಕೊಂಡು ಎಲ್ಲ ತಟ್ಟೆಯಲ್ಲಿ ಉಳಿಸದೆ ಬಿಸಾಡದೆ ಅನ್ನಪ್ರಸಾದವನ್ನ ಸ್ವೀಕರಿಸಿಕೊಂಡು ಮುಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಸೇವೆಯನ್ನ ಮಾಡಿಸುವಂತಹ
ಭಕ್ತಾಭಿಮಾನಿಗಳು ಸೇವಾ ಕೌಂಟರ್ ಅಲ್ಲಿ ರಶೀದಿಯನ್ನ ಮಾಡಿಕೊಂಡು ತದನಂತರ ಭಜನಾ ಮಂದಿರದ ಒಳಗಡೆ ಪ್ರಸಾದವನ್ನು ವಿತರಿಸಲಾಗ್ತಾ ಇದೆ. ರಶೀದಿಯನ್ನ ತೋರಿಸಿ ಅಲ್ಲಿ ನಿಮ್ಮ ಸೇವೆಯ ಪ್ರಸಾದವನ್ನ ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಅನ್ನ ಪ್ರಸಾದವನ್ನ ಸ್ವೀಕರಿಸಿದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮುಂದುವರಿಲಿಕ್ಕಿದೆ. ಮಧ್ಯಾಹ್ನ ನಂತರದ ಸಾಂಸ್ಕೃತಿಕ ಕಾರ್ಯಕ್ರಮವಾಗಿ ಮಧ್ಯಾಹ್ನ 3:00 ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಕೃಷ್ಣ ಕಿಶೋರ್ ಪ್ರಮುಖ ಮತ್ತು ಬಳಗದವರಿಂದ ಭಕ್ತಿಗಾನ ರಸಮಂಜರಿ ನಡೆಯಲಿಕ್ಕಿದೆ. ಆಯುಧ ಪೂಜಾ ಸೇವಾ ಸಮಿತಿ ಸುಳ್ಯಪ್ಪದ ಇವರ ಪ್ರಾಯೋಜಕತ್ವದಲ್ಲಿ. ಹಾಗೆ ಸಂಜೆ 5:00 ಸಭಾ ಕಾರ್ಯಕ್ರಮ, ಸಂಜೆ 7:00 ದುರ್ಗಾ ಪೂಜೆ, ರಾತ್ರಿ 8:00 ಭರತನಾಟ್ಯ ಕಾರ್ಯಕ್ರಮ ಶ್ರೀಮತಿ ವಿಧುಷಿ ಯೋಗೀಶ್ವರಿ ಜಯಪ್ರಕಾಶ್ ಇವರ ಶಿಷ್ಯರಾದ ಅಭಿಷೇಕ್ ಮಂಡ್ಯಕೋಲು ಸುಳ್ಯ ಇವರಿಂದ. ಇದರ ಪ್ರಾಯೋಜಕತ್ವವನ್ನು ವಹಿಸಿಕೊಂಡವರು ಗಿರಿಧರ MN ಪಿಲಿಪ್ಪುಡೆ. ರಾತ್ರಿ 10:00 ಅಮ್ಮ ಕಲಾವಿದರು ಕುಡ್ಲಾ ಅಭಿನಯಿಸುವ ಶಿವಾನಂದ ಶೆಟ್ಟಿ ಮಂಗಲ್ಪಾಡಿ ಸಾರಥ್ಯ ಮತ್ತು ರಚನೆಯ ಕುಸಲ್ದರ ಸೇನ್ ನವೀನ್ ಡಿ ಪಡೇಲ್ ಇವರ ಸಲಹೆ ಸಹಕಾರದೊಂದಿಗೆ ರಂಗದರ್ ರಾಜಿ ಸುಂದರ್ ರೈ ಮಂದಾರ ನಿರ್ದೇಶಿಸಿ ಅಭಿನಯಿಸುವ ಅಲೆ ಗುಡಿಯರಿಗೆ ತುಳು ಹಾಸ್ಯಮಯ ನಾಟಕ. ಈ ನಾಟಕದ ಪ್ರಾಯೋಜಕರು ಅಯ್ಯಪ್ಪ ಭಕ್ತ ವೃಂದ ಸೊಳ್ಳೆಪ್ಪದ. ಈ ಎಲ್ಲ ಕಾರ್ಯಕ್ರಮದಲ್ಲಿ ಭಗವದ್ಭಕ್ತರಾದ ತಾವೆಲ್ಲರೂ ಭಾಗವಹಿಸಿ ಈ ಒಂದು ಕಾರ್ಯಕ್ರಮವನ್ನ ಚಂದಗಾಣಿಸಿಕೊಡಬೇಕು ಅಂತೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಎಲ್ಲ ಸಮಿತಿಗಳು ಅಚ್ಚುಕಟ್ಟಾದ ಒಂದು ವ್ಯವಸ್ಥೆಯನ್ನ ಮಾಡಿಕೊಂಡು ಬಂದಿರುವಂತಹ ಎಲ್ಲ ಭಗವದ್ಭಕ್ತರನ್ನ ಪ್ರೀತಿಪೂರ್ವಕವಾಗಿ ಆಹ್ವಾನಿಸಿ ಉತ್ತಮ ಉಪಚಾರವನ್ನ ನೀಡ್ತಾ ಇದ್ದಾರೆ. ಎಲ್ಲರಿಗೂ ಪ್ರೀತಿಪೂರ್ವಕವಾದಂತಹ ಕೃತಜ್ಞತೆಗಳನ್ನ ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇವೆ. ಪ್ರಸಾದವನ್ನ ಸ್ವೀಕರಿಸಿದಂತಹ ಎಲ್ಲ ಭಕ್ತಾಭಿಮಾನಿಗಳು ಸರತಿ ಸಾಲಿನಲ್ಲಿ ಅನ್ನ ಪ್ರಸಾದವನ್ನ ಸ್ವೀಕರಿಸಿಕೊಳ್ಬೇಕು ಅಂತೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಯಾವುದೇ ನುಗ್ಗುಗಳನ್ನ ಮಾಡದೆ ಸಾವಕಾಶವಾಗಿ ಬೇಕಾದಷ್ಟು ಅನ್ನವನ್ನ ಸ್ವೀಕರಿಸಿ ಮುಂದಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮನ್ನು ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಮತ್ತೊಮ್ಮೆ ಸೇವೆಯನ್ನ ಮಾಡಿಸಿದಂತಹ ಎಲ್ಲರಿಗೂ ಒಂದು ಸೂಚನೆಯನ್ನ ನೀಡ್ತಾ ಇದ್ದೇವೆ. ಸೇವಾ ರಶೀದಿಯನ್ನ ಪಡೆಕೊಂಡಂತಹ ಎಲ್ಲ ಭಕ್ತಾಭಿಮಾನಿಗಳು ಭಜನಾ ಮಂದಿರದ ಒಳಗಡೆ ತೆರಳಿ ಅಲ್ಲಿ ಅರ್ಚಕರು ಪ್ರಸಾದವನ್ನ ನೀಡಲಿಕ್ಕಿದ್ದಾರೆ. ನಿಮ್ಮ ರಶೀದಿಯನ್ನ ತೋರಿಸುವುದರ ಮೂಲಕ ಪ್ರಸಾದವನ್ನ ಸ್ವೀಕರಿಸಿಕೊಳ್ಳಬೇಕು ಅಂತೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಅನ್ನಛತ್ರದಲ್ಲಿ ನಿಧಾನವಾಗಿ ಅನ್ನ ಪ್ರಸಾದವನ್ನ ಸ್ವೀಕರಿಸಿ ಯಾವುದೇ ನುಗ್ಗುಗಳನ್ನ ಮಾಡಬೇಡಿ. ಅವಕಾಶ ಇದೆ, ನಿಧಾನವಾಗಿ ಊಟದ ವ್ಯವಸ್ಥೆಯನ್ನ ಮಾಡ್ತಾ ಇದ್ದೇವೆ. ಯಾವುದೇ ತೊಂದರೆಗಳಿಲ್ಲದೆ ಆದಷ್ಟು ಬೇಗ ಅನ್ನ ಪ್ರಸಾದವನ್ನ ನೀಡುವಂತಹ ಕಾರ್ಯಕ್ರಮವನ್ನು ನಾವು ಮುಂದುವರಿಸ್ತಾ ಇದ್ದೇವೆ. ಎಲ್ಲರೂ ಉತ್ತಮ ರೀತಿಯಲ್ಲಿ ನಮ್ಮೊಂದಿಗೆ ಸಹಕರಿಸ್ತಾ ಇದ್ದಾರೆ.
ಭಕ್ತಾಭಿಮಾನಿಗಳಲ್ಲಿ ವಿನಂತಿ, ತೀರ್ಥಪ್ರಸಾದ ಪಡೆದುಕೊಳ್ಳಲು ಬಾಕಿ ಇರುವಂತಹ ಭಕ್ತಾದಿಗಳು ದಯವಿಟ್ಟು ತೀರ್ಥಪ್ರಸಾದ ಪಡೆದುಕೊಳ್ಳಬೇಕಾಗಿ ವಿನಂತಿ. ತೀರ್ಥಪ್ರಸಾದ ಸ್ವೀಕರಿಸಲು ಬಾಕಿ ಇರುವಂತಹ ಭಕ್ತಾದಿಗಳ ಗಮನಕ್ಕೆ ದಯವಿಟ್ಟು ಆದಷ್ಟು ಬೇಗ ಬಂದು ತೀರ್ಥಪ್ರಸಾದ ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ.
ಪ್ರಸಾದವನ್ನ ಸ್ವೀಕರಿಸಲಿಕ್ಕೆ ಬಾಕಿ ಇರುವಂತಹ ಭಕ್ತಾಭಿಮಾನಿಗಳು ಆದಷ್ಟು ಬೇಗ ಪ್ರಸಾದವನ್ನ ಸ್ವೀಕರಿಸಿ. ಹಾಗೆ ಸ್ವಯಂ ಸೇವಕರು ಸಹ ಪ್ರಸಾದವನ್ನ ಸ್ವೀಕರಿಸಿಕೊಳ್ಬೇಕು. ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರ ಸುಳ್ಳೆಪ್ಪದವು. ಎಲ್ಲ ಭಕ್ತಾಭಿಮಾನಿಗಳು ತೀರ್ಥ ಪ್ರಸಾದವನ್ನ ಸ್ವೀಕರಿಸಿಕೊಳ್ಬೇಕು. ಹಾಗೆ ಸ್ವಯಂ ಸೇವಕರು ಎಲ್ಲ ಸಮಿತಿಯಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಸ್ವಯಂ ಸೇವಕರು ಸಹ ಪ್ರಸಾದವನ್ನ ಸ್ವೀಕರಿಸಿಕೊಳ್ಳಬಹುದು. ತಮ್ಮ ಸ್ಥಾನದಲ್ಲಿ ಇನ್ನೊಬ್ಬರನ್ನ ಬದಲಾಯಿಸಿಕೊಂಡು ಪ್ರಸಾದವನ್ನ ಸ್ವೀಕರಿಸಿಕೊಳ್ಳಿ. ಆದಷ್ಟು ಬೇಗ ಎಲ್ಲ ಸ್ವಯಂ ಸೇವಕರಿಗೂ ಸೂಚನೆಯನ್ನು ನೀಡ್ತಾ ಇದ್ದೇವೆ. ತೀರ್ಥ ಪ್ರಸಾದವನ್ನ ಸ್ವೀಕರಿಸಲಿಕ್ಕೆ ಬಾಕಿ ಇರುವಂತವರು ಎಲ್ಲರೂ ಬಂದು ಈ ತೀರ್ಥ ಪ್ರಸಾದವನ್ನ ಸ್ವೀಕರಿಸಿಕೊಳ್ಬೇಕು ಅಂತೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಶ್ರೀ ಅಯ್ಯಪ್ಪ ಸ್ವಾಮಿ ಭಜನಾ ಮಂದಿರ ಸುಳ್ಳೆಪ್ಪದವು ಇದರ ಪುನರ್ ಪ್ರತಿಷ್ಠಾ ಮಹೋತ್ಸವದ ಈ ಒಂದು ಶುಭ ಸಂದರ್ಭದಲ್ಲಿ ಆಗಮಿಸಿದಂತಹ ಎಲ್ಲ ಭಕ್ತಾಭಿಮಾನಿಗಳನ್ನ ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತಾ, ಸೇವೆಯನ್ನ ಮಾಡಿಸಲಿಕ್ಕೆ ಇಚ್ಛಿಸುವವರು ಸೇವಾ ಕೌಂಟರ್ ಅಲ್ಲಿ ರಶೀದಿಯನ್ನ ಪಡೆದುಕೊಂಡು ಮಂದಿರದ ಒಳಗಡೆ ರಶೀದಿಯನ್ನ ತೋರಿಸುವುದರ ಮುಖಾಂತರವಾಗಿ ಪ್ರಸಾದವನ್ನ ಸ್ವೀಕರಿಸಿಕೊಳ್ಳಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಹಾಗೆ ಪ್ರಸಾದವನ್ನ ಸ್ವೀಕರಿಸಿ ನೇರವಾಗಿ ಮಣಿಕಂಠ ಅನ್ನ ಛತ್ರಕ್ಕೆ ತೆರಳಿ ಅಲ್ಲಿ ಅನ್ನ ಪ್ರಸಾದವನ್ನ ಸ್ವೀಕರಿಸಿಕೊಳ್ಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ತಮಗೆ ಬೇಕಾದಷ್ಟು ಅನ್ನವನ್ನ ಸ್ವೀಕರಿಸಿಕೊಳ್ಳಿ. ಯಾವುದೇ ರೀತಿಯಲ್ಲಿ ಬಿಸಾಡುವ ಹಾಗೆ ಅನ್ನವನ್ನ ಸ್ವೀಕರಿಸಿಕೊಳ್ಬೇಡಿ. ನಾಳಿನ ಕಾರ್ಯಕ್ರಮದಲ್ಲಿ ಸೂರ್ಯೋದಯದಿಂದ ಸೂರ್ಯಾಸ್ತದವರೆಗೆ ವಿವಿಧ ಭಜನಾ ತಂಡಗಳಿಂದ ಅರ್ಧ ಏಕಾಹ ಭಜನೆ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಅರ್ಧ ಏಕಾಹ ಭಜನೆಯ ದೀಪ ಪ್ರಜ್ವಲನವನ್ನ ಮಾಡಲಿಕ್ಕಿದ್ದಾರೆ ಶ್ರೀ ಬಾಬು ಆಚಾರ್ಯ ನಾಕೂರು ಇವರು. ಹಾಗೆ ವಿವಿಧ ತಂಡಗಳಿಂದ ಭಜನಾ ಕಾರ್ಯಕ್ರಮಗಳು. ಮಧ್ಯಾಹ್ನ ಗಂಟೆ 12:30ಕ್ಕೆ ಮಹಾಪೂಜೆ ಪ್ರಸಾದ ವಿತರಣೆ. ಸಂಜೆ ಗಂಟೆ 5ರಿಂದ ಪಾಲೆಕ್ಕೊಂಬು ಮೆರವಣಿಗೆ. ಸಂಜೆ ಗಂಟೆ 6:12ಕ್ಕೆ ಭಜನಾ ಮಂಗಲೋತ್ಸವ, ದೀಪೋತ್ಸವ, ವೃತಧಾರಿಗಳಿಂದ ಶರಂ ಘೋಷ. ಸಂಜೆ ಗಂಟೆ 7:30ರಿಂದ ಅಪ್ಪ ಸೇವೆ ಅಯ್ಯಪ್ಪ ವೃತಧಾರಿಗಳಿಂದ. ರಾತ್ರಿ ಗಂಟೆ 10:30ರಿಂದ ಯಕ್ಷಗಾನ ಬಯಲಾಟ. ಮಲ್ಲಶ್ರೀ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಮಂಡಳಿ ಮಲ್ಲ ಇವರಿಂದ ಶ್ರೀದೇವಿ ಮಹಾತ್ಮೆ. ಇದರ ಪ್ರಾಯೋಜಕರಾಗಿ ನಮ್ಮೊಂದಿಗಿರುವವರು ದಿವಂಗತ ಕೇಶವಗೌಡ ಇವರ ಸ್ಮರಣಾರ್ಥ ಧರ್ಮಪತ್ನಿ ಶ್ರೀಮತಿ ರತ್ನ ಕೇಶವಗೌಡಕ್ಕೆ ಮತ್ತು ಶ್ರೀ ಜಯರಾಮ ಅಳಿಯ ಮಕ್ಕಳಾದ ಶ್ರೀಮತಿ ಭಾಗ್ಯಶ್ರೀ ಜಯರಾಮ ಮತ್ತು ಕುಮಾರಿ ಶರಣ್ಯ KH ಇವರು. ದಿನಾಂಕ 31/12/2022 ಪ್ರಾತಃಕಾಲ 4ಕ್ಕೆ ಸರಿಯಾಗಿ ಅಯ್ಯಪ್ಪ ವ್ರತಧಾರಿಗಳಿಂದ ಕೆಂಡ ಸೇವೆ ನಡೆಯಲಿಕ್ಕಿದೆ. ತದನಂತರ ಪ್ರಸಾದ ವಿತರಣೆ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಎಲ್ಲ ಕಾರ್ಯಕ್ರಮಗಳಲ್ಲಿ
ಎಲ್ಲ ಭಗವದ್ ಭಕ್ತರು ಭಾಗವಹಿಸಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಡಬೇಕು ಅಂತೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಸೇವಾ ರಶೀದಿಯನ್ನ ಮಾಡಿಸಿದಂತಹ ಭಕ್ತಾಭಿಮಾನಿಗಳು ಮಂದಿರದ ಒಳಗಡೆ ಹೋಗಿ ಸೇವಾ ರಶೀದಿಯನ್ನ ತೋರಿಸಿ ಅರ್ಚಕರಿಂದ ಪ್ರಸಾದವನ್ನ ಸ್ವೀಕರಿಸಿಕೊಳ್ಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಇಲ್ಲಿ ಆಗಮಿಸಿರುವಂತಹ ಎಲ್ಲ ಭಕ್ತಾದಿಗಳಿಗೆ ಮತ್ತೊಂದು ಸೂಚನೆಯನ್ನ ನೀಡ್ತಾ ಇದ್ದೇವೆ. ತೀರ್ಥ ಪ್ರಸಾದವನ್ನ ಸ್ವೀಕರಿಸಲಿಕ್ಕೆ ಬಾಕಿ ಇರುವಂತಹ ಎಲ್ಲ ಭಕ್ತಾಭಿಮಾನಿಗಳು ಸ್ವಯಂ ಸೇವಕರು ಆದಷ್ಟು ಬೇಗ ತೀರ್ಥ ಪ್ರಸಾದವನ್ನ ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡ್ತಾ ಇದ್ದೇವೆ. ತೀರ್ಥ ಪ್ರಸಾದವನ್ನ ಸ್ವೀಕರಿಸಿದ ಭಕ್ತಾದಿಗಳು ಮಣಿಕಂಠ ಅನ್ನಛತ್ರಕ್ಕೆ ತೆರಳುವುದರ ಮೂಲಕವಾಗಿ ಶ್ರೀ ಅಯ್ಯಪ್ಪನ ಅನ್ನ ಪ್ರಸಾದವನ್ನ ಸ್ವೀಕರಿಸಬೇಕು ಅಂತ ಹೇಳಿ ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೇವೆ. ಸ್ವಾಮಿಯೇ ಶರಣಯ್ಯಪ್ಪ. ತೀರ್ಥ ಪ್ರಸಾದ ಸ್ವೀಕರಿಸಲು ಬಾಕಿ ಇರುವಂತಹ ನಮ್ಮೆಲ್ಲ ಸ್ವಯಂ ಸೇವಕರು ಭಕ್ತಾದಿಗಳ ಗಮನಕ್ಕೆ ಮುಖ್ಯ ಮಾರ್ಗದಲ್ಲಿ ದಿವ್ಯಶ್ರೀ ಎಂಬ ಆಟೋ ರಿಕ್ಷಾ ನಿಲ್ಲಿಸಲಾಗಿದೆ. ದಯವಿಟ್ಟು ಚಾಲಕ ಮಾಲಕರು ಅದನ್ನು ಅಲ್ಲಿಂದ ತೆರವುಗೊಳಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಎಲ್ಲ ಭಕ್ತಾದಿಗಳಿಗೆ ಒಂದು ಸೂಚನೆ, ಈ ಕಾರ್ಯಕ್ರಮ ಮುಗಿಯುವ ತನಕ ಮುಖ್ಯ ರಸ್ತೆಯಲ್ಲಿ ಯಾವುದೇ ವಾಹನಗಳನ್ನು ನಿಲ್ಲಿಸದೆ ವಾಹನ ಸಂಚಾರಕ್ಕೆ ಸುಗಮ ರೀತಿಯಲ್ಲಿ ಸಹಕರಿಸಬೇಕಾಗಿ ಭಕ್ತಾಭಿಮಾನಿಗಳಲ್ಲಿ ವಿನಂತಿ. ಘನ ವಾಹನಗಳು ಸಂಚರಿಸುವ ಮುಖ್ಯ ಮಾರ್ಗ ಆಗಿರುವುದರಿಂದ ದಯವಿಟ್ಟು ಈ ಕಡೆಗಳಲ್ಲಿ ಯಾವುದೇ ವಾಹನಗಳನ್ನು ನಿಲ್ಲಿಸದೆ ನಮ್ಮೊಂದಿಗೆ ಸಹಕರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಹಲವಾರು ದಿನಗಳಿಂದ ಹಗಲಿರು ದುಡಿಯುವಂತಹ ನಮ್ಮೆಲ್ಲರ ಸ್ವಯಂ ಸೇವಕರು ದಯವಿಟ್ಟು ಗಮನಿಸಿ, ಶ್ರೀದೇವಿಯರ ತೀರ್ಥ ಪ್ರಸಾದ ಈಗಾಗಲೇ ನೆರವೇರುತ್ತದೆ. ದಯವಿಟ್ಟು ಸ್ವಯಂ ಸೇವಕರು ತನ್ನ ಸ್ಥಾನಕ್ಕೆ ಇನ್ನೊಬ್ಬನನ್ನು ನಿಲ್ಲಿಸಿ ಪ್ರತಿಯೊಬ್ಬರು ಕೂಡ ಶ್ರೀದೇವರ ಆ ಒಂದು ತೀರ್ಥ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ಇಂದು ಈ ಭವ್ಯ ಮಂದಿರದಲ್ಲಿ ಶ್ರೀ ಅಯ್ಯಪ್ಪನ ದೇವರ ಪ್ರತಿಷ್ಠಾ ಆತ್ಮೀಯ ಭಕ್ತಾಭಿಮಾನಿಗಳೇ, ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರದ ಈ ಒಂದು ಕೆಲಸ ಕಾರ್ಯಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಂಡು ಆ ಮೂಲಕ ಹಗಲಿರುಳು ಸ್ವಯಂ ಸೇವಕರಾಗಿ ದುಡಿದಂತಹ ಎಲ್ಲ ಸ್ವಯಂ ಸೇವಕ ಬಂಧುಗಳು ಪ್ರಸಾದವನ್ನ ಸ್ವೀಕರಿಸಿಕೊಳ್ಳಿ. ಈ ದಿನ ಸಂಜೆ ಗಂಟೆ 5ಕ್ಕೆ ಸರಿಯಾಗಿ ಸಭಾ ಕಾರ್ಯಕ್ರಮ ನೆರವೇರಲಿಕ್ಕಿದೆ. ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಆಶೀರ್ವಚನವನ್ನ ನೀಡಲಿಕ್ಕೆ ಶ್ರೀ 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 ಗುರುದೇವಾನಂದ ಸ್ವಾಮೀಜಿ ಒಡಿಯೂರು ಗುರು ಸಂಸ್ಥಾನ ಶ್ರೀ ಕ್ಷೇತ್ರ ಒಡಿಯೂರು, ಅಲ್ಲದೆ ಶ್ರೀ 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 ಮೋಹನ್ ದಾಸ ಪರಮಹಂಸ ಸ್ವಾಮೀಜಿ ಶ್ರೀಧಾಮ ಮಾಣಿಲ ಇವರು ಸಂಜೆ ಗಂಟೆ 5ಕ್ಕೆ ಸರಿಯಾಗಿ ಇಲ್ಲಿಗೆ ಚಿತ್ತೈಸಲಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಈ ಒಂದು ಕಾರ್ಯಕ್ರಮದ ಪ್ರತಿಷ್ಠಾ ಮಹೋತ್ಸವ ಸಮಿತಿಯ ಅಧ್ಯಕ್ಷರಾದಂತಹ ಶ್ರೀಯುತ ಶ್ರೀ ಜಯಂತ ನಡಮೊಯ್ಲು ಇವರು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಈ ಒಂದು ಸಭಾ ಕಾರ್ಯಕ್ರಮದಲ್ಲಿ ಗೌರವ ಉಪಸ್ಥಿತಿಯಲ್ಲಿ ಶ್ರೀ ಅಶೋಕ್ ಕುಮಾರ್ ರೈ ಎಸ್ಟೇಟ್ ಗೌರವಾಧ್ಯಕ್ಷರು, ಜೀರ್ಣೋದ್ಧಾರ ಸಮಿತಿ ಅಯ್ಯಪ್ಪ ಸೇವಾ ಸಮಿತಿ ಸುಳ್ಯಪ್ಪದು. ಅದೇ ರೀತಿ
ಶ್ರೀ ಪ್ರಭಾಕರ ಕಲ್ಲುರಾಯ ಬನದಗದ್ದೆ ಅಧ್ಯಕ್ಷರು ಜೀರ್ಣೋದ್ಧಾರ ಸಮಿತಿ, ಶ್ರೀಮತಿ ಕೆ ಅಧ್ಯಕ್ಷರು ಬಡಗಣ್ಣೂರು ಗ್ರಾಮ ಪಂಚಾಯತ್, ಶ್ರೀ ರಾಧಾಕೃಷ್ಣ ಬೋರ್ಕರ್ ಮಾಜಿ ಅಧ್ಯಕ್ಷರು ತಾಲೂಕು ಪಂಚಾಯತ್ ಪುತ್ತೂರು, ಶ್ರೀರಾಮ್ ಭಟ್ ಬೀರಮುಲೆ, ಶ್ರೀ ಸಂತೋಷ್ ಕುಮಾರ್ ರೈ ಸಬ್ರುಗಜೆ ಉಪ ವಲಯಾಧಿಕಾರಿ ಪಂಜಾ, ಶ್ರೀ ವಿನೋದ್ ಆಳ್ವ ಮುಕ್ತೇಶ್ವರರು ಕುತ್ಯಾಲ ಶ್ರೀ ಮಹಾವಿಷ್ಣು ದೇವಸ್ಥಾನ, ಶ್ರೀ ಮನೋಜ್ ರೈ ಪೇರಾಲು ಅಧ್ಯಕ್ಷರು ವ್ಯವಸ್ಥಾಪನಾ ಸಮಿತಿ ಶ್ರೀ ಕುವೇಶ್ ಶಾಸ್ತಾರ ವಿಷ್ಣುಮೂರ್ತಿ ದೇವಸ್ಥಾನ ಶ್ರೀ ಕ್ಷೇತ್ರ ಪಡುಮಲೆ, ಶ್ರೀ ಎಚ್ ಡಿ ಶಿವರಾಮ್ ಅಧ್ಯಕ್ಷರು ಸರ್ವೋದಯ ವಿದ್ಯಾಸಂಸ್ಥೆಗಳು ಸುಳ್ಯಪ್ಪದವು, ಶ್ರೀ ಉದಯ್ ಕುಮಾರ್ ಪದಡ್ಕ ಅಧ್ಯಕ್ಷರು ಶ್ರೀ ದುರ್ಗಾ ಪರಮೇಶ್ವರಿ ಭಜನಾ ಮಂದಿರ ಪದಡ್ಕ, ಶ್ರೀ ಕಮಲಾಕ್ಷ ನಾಟಿಕಲ್ ಅಧ್ಯಕ್ಷರು ಶ್ರೀ ವಿಠಲ ಸ್ವಾಮಿ ಭಜನಾ ಮಂದಿರ ಎಣ್ಣೆಗದ್ದೆ, ಶ್ರೀ ವಾಮನ ಎಸ್ ಸಜಂಕಾಡಿ ಅಧ್ಯಕ್ಷರು ಶ್ರೀ ಮಹಾಮಾಯಿ ಮಾರಿಯಮ್ಮ ಭಜನಾ ಮಂದಿರ ಸಜಂಕಾಡಿ, ಶ್ರೀ ಶಿವರಾಮ್ ಜಿಎಂ ಬೆಳೇರಿ ಅಧ್ಯಕ್ಷರು ಶ್ರೀ ವಿಷ್ಣುಮೂರ್ತಿ ಧೂಮಾವತಿ ಭಜನಾ ಮಂದಿರ ವಿಷ್ಣುನಗರ ಸ್ಕಿನಿಂಗ, ಶ್ರೀ ಶಾಂತಪ್ಪ